ತಿಪಟೂರಿನಲ್ಲಿ 2023 ಜನವರಿ 14 ಮತ್ತು 15ರಂದು 850ನೇ ಸಿದ್ದರಾಮೇಶ್ವರ ಜಯಂತಿ ಆಯೋಜಿಸಿದ್ದು, ಈ ಪ್ರಯುಕ್ತ ಪೂರ್ವಭಾವಿ ಸಭೆಯನ್ನ ಸೋಮವಾರ ನಡೆಸಲಾಯಿತು. ಸಭೆಯನ್ನು ಉದ್ದೇಶಿಸಿ ಮಾತನಾಡಿದ ಸಚಿವ ಬಿಸಿ ನಾಗೇಶ್, ತಿಪಟೂರು ತಾಲೂಕು ರಂಗಾಪುರ ಮಠದಲ್ಲಿ 2009ರಲ್ಲಿ ಗುರು ಪರದೇಶಿ ಕೇಂದ್ರ ಸ್ವಾಮೀಜಿಯವರ ಉಪಸ್ಥಿತಿಯಲ್ಲಿ ಸಿದ್ದರಾಮೇಶ್ವರ ಜಯಂತಿ ಆಚರಿಸಲಾಗಿತ್ತು. ಮತ್ತೊಮ್ಮೆ ಇದೇ ಸ್ಥಳದಲ್ಲಿ ಜಯಂತಿ ಆಚರಣೆಯನ್ನು ನಡೆಸಲಿದ್ದು, ಈ ಜಯಂತಿ ಆಚರಣೆ ಕಲ್ಪತರು ನಾಡಿನ ಸೌಭಾಗ್ಯ ಎಂದರು. ಸಿದ್ದರಾಮೇಶ್ವರ ಜಯಂತಿ ಶ್ರೀಗಳು ನನ್ನಿಂದ ಬಯಸುವ ಸೇವೆ, ಅದನ್ನು ನಡೆಸಿಕೊಡುವ ಪ್ರಾಮಾಣಿಕ ಪ್ರಯತ್ನ ನಾನು ಮಾಡುತ್ತೇನೆ ಎಂದರು. ಶ್ರೀ ಗುರು ಪರದೇಶಿ ಕೇಂದ್ರ ಸ್ವಾಮೀಜಿ ಮಾತನಾಡಿ, ತಿಪಟೂರಿನಲ್ಲಿ ನಡೆಯುವ ಕಾರ್ಯಕ್ರಮ ನಾಡಿನ ಜನತೆಗೆ ಅನುಕೂಲವಾಗುವುದರ ಜೊತೆಗೆ ಪುಸ್ತಕ ಭಂಡಾರ, ಕೃಷಿ, ಕೈಗಾರಿಕಾ ಮಾಹಿತಿ ಮತ್ತು ಕೃಷಿ ಸಮ್ಮೇಳನವನ್ನು ಏರ್ಪಾಡು ಮಾಡಲಾಗುವುದು ಎಂದರು. ಜನವರಿ 15ರಂದು ನಳಂಬೋತ್ಸವವನ್ನು ಆಚರಿಸಲಾಗುವುದು ಎಂದರು. ಈ ಸಭೆಯಲ್ಲಿ ಕಂಚೆಗಟ್ಟ ಬೋರ್ವೆಲ್ ಮಧು, ಕಮಿಟಿಯ ರಾಜ್ಯಾಧ್ಯಕ್ಷ ಕೆಆರ್ ಪಾಟೀಲ್, ಕಾಂಗ್ರೆಸ್ ಮುಖಂಡ ಕೆಟಿ ಶಾಂತಕುಮಾರ್, ಜಿಎಸ್ ಬಸವರಾಜು, ನಗರಸಭೆ ಅಧ್ಯಕ್ಷ ರಾಂಗಮೋಹನ್, ಹಲವಾರು ಸಮಾಜ ಬಾಂಧವರು ಭಾಗವಹಿಸಿದ್ದರು. ವರದಿ ಆನಂದ್, ತಿಪಟೂರು. ತುಂಬಾ ಚೆನ್ನಾಗಬೇಕು, ನಾವು ಎಲ್ಲರೂ ಸೇರ್ಕೊಂಡು ಅದನ್ನು ಮಾಡಬೇಕು ಅಂತ ಆಸೆ ಇಟ್ಕೊಂಡು ಬಂದಿರುವಂಥ ನನ್ನೆಲ್ಲ ಪ್ರಜೆಗಳೇ, ತುಂಬ ಸಂತೋಷ ಆಗ್ತದೆ. ಭಗವಂತ ಒಂದಷ್ಟು ಅವಕಾಶಗಳು ಕೊಡುವಂಥದ್ರಲ್ಲಿ ಜನ ಈ ಜವಾಬ್ದಾರಿಯನ್ನು ಕೊಟ್ಟಾಗ ಎರಡನೇ ಬಾರಿ ಈ ತಾಲೂಕಿನಲ್ಲಿ ಸಿದ್ದರಾಮ ಜಯಂತಿ ನಡೀತಿದೆ. ಹೋದ್ಸಲಿ ನನಗೆ ಈ ತಾಲೂಕಿನ ಜನ ಪ್ರೀತಿಯಿಂದ ಈ ಜವಾಬ್ದಾರಿಯನ್ನು ನಿರ್ವಹಿಸುವ MLA ಜವಾಬ್ದಾರಿಯನ್ನು ಕೊಟ್ಟಾಗ ಅವಾಗಲೂ ಸಹಿತ ಗುರುಗಳ ನೇತೃತ್ವದಲ್ಲಿ ತಿಪಟೂರು ತಾಲೂಕಿನಲ್ಲಿ ಐತಿಹಾಸಿಕ ಅದ್ದೂರಿಯಾದಂತಹ ಸಿದ್ದರಾಮ ಜಯಂತಿ ನಡೆಸೋದಕ್ಕೆ ಅವಕಾಶ ಸಿಕ್ಕಿತ್ತು. ಅವತ್ತು ಸಹಿತ ರಾಜ್ಯದ ಪ್ರಮುಖರಾದಂಥ ಯಡಿಯೂರಪ್ಪನವರು, ಅವತ್ತಿನ ಮುಖ್ಯಮಂತ್ರಿಗಳಾದಂಥ ಸದಾನಂದ ಗೌಡರು ಎಲ್ಲರೂ ಬಂದು ಗುರುಗಳ ನೇತೃತ್ವದಲ್ಲಿ ನಡೆದಂಥ ಆ ಅದ್ದೂರಿಯ ಸಿದ್ದರಾಮ ಜಯಂತಿಯಲ್ಲಿ ಪಾಲ್ಗೊಳ್ಳುವಂಥ ಅವಕಾಶ ಸಿಕ್ಕಿತ್ತು. ಅದೇ ಥರ ಈ ಸಲ ಸಹಿತ ತಿಪಟೂರು ತಾಲೂಕಿನ ಜನತೆಗೆ ಆ ಭಾಗ್ಯ ಮತ್ತೊಮ್ಮೆ ಸಿಕ್ಕಿದೆ. ಆ ನೇತೃತ್ವವನ್ನು ನಮ್ಮೆಲ್ಲರ ಪುಣ್ಯದ ಫಲವಾಗಿ ಸ್ವಾಮೀಜಿಯವರೇ ಮತ್ತೊಮ್ಮೆ ಅದನ್ನು ಒಪ್ಕೊಂಡಿರುವಂಥದ್ದು ನಮ್ಮ ಯಾವುದೋ ಜನ್ಮದ ಪುಣ್ಯ. ನಾವೆಷ್ಟೇ ಏನೇ ಮಾಡಿದ್ರು ಅವರ ಆಶೀರ್ವಾದದಿಂದ ಅವರ ಆ ಸ್ಥಾನದಲ್ಲಿ ಇರುವ ಕಾರಣ ನಾವೆಷ್ಟು ಇಷ್ಟಪಡ್ತೀವೋ ಬಿಡ್ತೀವೋ, ಆದರೆ ಸಿದ್ದರಾಮ ಜಯಂತಿ ಮಾತ್ರ ಅಷ್ಟೇ ಚೆನ್ನಾಗಿ ನಡೆಯುತ್ತೆ ಅನ್ನುವಂಥ ವಿಶ್ವಾಸ ನನಗಿದೆ.